ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ತುಳು ಭಾಷೆಯಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಒಂದಿಷ್ಟು ಮಾಹಿತಿಗಳು, ಒಂದಿಷ್ಟು ವಿಚಾರಗಳು ಈ ಹಿಂದೆ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ತುಳು ಭಾಷೆಯಲ್ಲೂ ಕೂಡ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅದು ಟ್ರೈಲರ್ ಅನ್ನ ರಿಲೀಸ್ ಮಾಡುವ ಮೂಲಕ ಇಂದು ಕಾಂತಾರ ಚಿತ್ರದ ತುಳು ಅವತರಣಿಕೆಯ ಟ್ರೈಲರ್ ರಿಲೀಸ್ ಆಗಿದೆ. ಹಾಗೆ ಈ ಟ್ರೈಲರ್ಗೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಮೂಲಕ ಕಾಂತಾರ ಸಿನಿಮಾ ತುಳು ವರ್ಷನ್ನಲ್ಲೂ ಕೂಡ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಅದು ಯಾವಾಗ ಅಂತ ಕೇಳಿದ್ರೆ ನಾಳೆ ಅಂದ್ರೆ ಶುಕ್ರವಾರ 25ನೇ ತಾರೀಕಿನಂದು ಈ ಸಿನಿಮಾ ವಿದೇಶದಲ್ಲಿ ಬಿಡುಗಡೆಯಾಗಲಿದೆ. ಇದನ್ನ ಸ್ವತಃ ಚಿತ್ರತಂಡವೇ ಹೇಳಿಕೊಂಡಿದೆ. ಅಷ್ಟೇ ಅಲ್ಲದೆ ಇನ್ನು ಭಾರತದಲ್ಲಿ ಈ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ ಅಂತಾದ್ರೆ ಮುಂದಿನ ವಾರ ಡಿಸೆಂಬರ್ 2ನೇ ತಾರೀಕಿನಂದು ಭಾರತದಾದ್ಯಂತ ತುಳು ಭಾಷೆಯಲ್ಲೇ ಈ ಸಿನಿಮಾ ರಿಲೀಸ್ ಆಗಲಿದೆ. ಇದನ್ನ ಸ್ವತಃ ಹೊಂಬಾಳೆ ಫಿಲಮ್ಸ್ನವರೇ ಹೇಳ್ಕೊಂಡಿದ್ದಾರೆ. ನವೆಂಬರ್ 25ರಂದು ವಿದೇಶದಲ್ಲಿ ತುಳು ಭಾಷೆಯ ಕಾಂತಾರ ರಿಲೀಸ್ ಆದರೆ ಡಿಸೆಂಬರ್ 2 ಶುಕ್ರವಾರದಂದು ಭಾರತದಾದ್ಯಂತ ತುಳು ಭಾಷೆಯ ಕಾಂತಾರ ರಿಲೀಸ್ ಆಗಲಿದೆ. ಈ ಮೂಲಕ ತುಳುನಾಡಿನ ಆಚಾರ ವಿಚಾರಗಳನ್ನ ತುಳುವಿನಲ್ಲೇ ನೋಡುವಂತಹ ಅವಕಾಶ, ತುಳುವಿನಲ್ಲೇ ನೋಡುವಂತಹ ಭಾಗ್ಯ ಇದೀಗ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಸಿಕ್ಕಿದೆ. ಆದ್ರೆ ಈಗಾಗಲೇ ಈ ಸಿನಿಮಾ ಅಂದ್ರೆ 24ನೇ ತಾರೀಕು ಇಂದು OTTಯಲ್ಲಿ ರಿಲೀಸ್ ಆಗಿದೆ. ಹೀಗಾಗಿ ಈ ಸಿನಿಮಾದ ಕ್ರೇಜ್ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ OTTಗೆ ಬರೋದ್ರಿಂದಾಗಿ ಚಿತ್ರಮಂದಿರಕ್ಕೆ ಹೋಗುವವರ ಸಂಖ್ಯೆ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೆ ಅದಕ್ಕಿಂತಲೂ ಹೆಚ್ಚಾಗಿ ತುಳುನಾಡಿನಲ್ಲಿ ಅದೆಷ್ಟೋ ಮಂದಿ ತುಳು ಭಾಷೆಯಲ್ಲೇ ಬರುವಿಕೆಗಾಗಿ ಕಾಯ್ತಾ ಇದ್ರು. ಈ ಮಧ್ಯೆ OTTಯಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ರಿಂದಾಗಿ ಆ ತುಳು ಭಾಷೆಯಲ್ಲೇ ನೋಡಬೇಕು ಅಂತ ಅನ್ಕೊಂಡಿದ್ದಂತಹ ಒಂದು 20% ಮಂದಿ ನೋಡದೇ ಇರೋದಕ್ಕೆ ಸಾಧ್ಯ. ಆದರೆ ಮಗದೊಂದಿಷ್ಟು ಮಂದಿ ಈ ಸಿನಿಮಾವನ್ನ ತುಳುವಿನಲ್ಲೇ ಚಿತ್ರಮಂದಿರದಲ್ಲೇ ನೋಡ್ತಾರೆ. ಅದೇನೇ ಇರಲಿ, ಈ ಸಿನಿಮಾ ಇದೀಗ ತುಳು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇರೋದು ಪ್ರತಿಯೊಬ್ಬ ತುಳುವನಿಗೂ ಕೂಡ ಖುಷಿ ತರುವಂತ ವಿಚಾರ. ಅದೇನೇ ಇರಲಿ, ಈ ಸಿನಿಮಾ ಕೂಡ ಒಂದಿಷ್ಟು ಕೋಟಿಯನ್ನ ತುಳು ವರ್ಷನ್ನಲ್ಲೇ ಬಾಚಿಕೊಂಡು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.